ಪಡುಬಿದ್ರಿಯ ಜನತೆಗೊಂದು ಸಿಹಿ ಸುದ್ದಿ. ಇನ್ನು ಮುಂದೆ ಮನೆಗೆ ಬೇಕಾದ ವಸ್ತುಗಳಿಗಾಗಿ ಅಲ್ಲಿ ಅಲೆದಾಡಬೇಕಾಗಿಲ್ಲ. ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು, ಆಹಾರ ಧಾನ್ಯಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಹೌದು, ಪಡುಬಿದ್ರಿಯ ಪೇಟೆಗೆ ಸಮೀಪದಲ್ಲಿ ಅಪ್ನಾ ವಿಲೇಜ್ ಮಾರ್ಟ್ನಲ್ಲಿ ಈ ಎಲ್ಲ ವಸ್ತುಗಳು ಲಭ್ಯವಿದ್ದು, ಇಂದು ನೂತನ ಮಳಿಗೆಯ ಶುಭಾರಂಭ ಕಾರ್ಯಕ್ರಮ ನಡೆಯಿತು. ಪಡುಬಿದ್ರೆ ಆಸುಪಾಸಿನ ಜನರ ಬಹುನಿರೀಕ್ಷೆಯ ಸೂಪರ್ ಮಾರ್ಕೆಟ್ ಅಪ್ನಾ ವಿಲೇಜ್ ಮಾರ್ಟ್ ಎಂಬ ಹೆಸರಿನೊಂದಿಗೆ ಪಡುಬಿದ್ರೆ ಪೇಟೆಗೆ ಹತ್ತಿರದಲ್ಲಿ ಸರ್ವ ಧರ್ಮಗಳ ಧರ್ಮಗುರುಗಳ ದಿವ್ಯ ಹಸ್ತದಲ್ಲಿ ಶುಭಾರಂಭಗೊಂಡಿದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ತುಳು ಚಿತ್ರದ ಹಾಸ್ಯ ನಟ ಅರವಿಂದ್ ಬೋಳಾರ್ ಮಾತನಾಡಿ, ಸರ್ವ ಧರ್ಮಗಳ ಧಾರ್ಮಿಕ ಚಿಂತಕರ ಶುಭ ಆರೈಕೆಯೊಂದಿಗೆ ಆರಂಭಗೊಂಡ ಈ ಸಂಸ್ಥೆ ಮತ್ತಷ್ಟು ಸಹ ಸಂಸ್ಥೆಗಳನ್ನು ಹುಟ್ಟುಹಾಕಿ ರಾಜ್ಯಾದ್ಯಂತ ಹೆಸರು ಗಳಿಸುವ ಮೂಲಕ ಸ್ಥಳೀಯ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕೇಂದ್ರವಾಗಿ ಬೆಳಗಲಿ ಅಂತ ಶುಭ ಹಾರೈಸಿದರು. ಓಪನಿಂಗ್ ಆದಲು ನೆಟ್ಟು ಇನ್ನಿತ ಕಾರ್ಯಕ್ರಮಗಳು ಮಾತೆಲ್ಲ ಮಾತಾ ಧರ್ಮದಕ್ಕೆಲ್ಲ ಸೇರಿದು ಉಳ್ಳ ದಾಗಿಂದ ನೆಟ್ಟು ಮಾತೆರಗಳ ಬೋರ್ಡ್ ಆಯ್ಪಿನ ವಸ್ತುಲು ಈ ಅಪ್ನ ವಿಲೇಜ್ ಮಾಟುಂಡು ಅಂಚಾದ ನೆಟ್ಟು ಧರ್ಮ ಅವು ಒಂದೊಂದು ಇಚ್ಚಿ ಪ್ರತಿ ಊರಿಯ ಬೋಡಾಯಿನ ಜೀವನ ದೆಪ್ಪುನ ಬೋಡಾಯಿನ ಇತ್ತಿನ ವಸ್ತುಲು ಈ ಸಂಸ್ಥೆ ಇತ್ತಿನ ದಾವರ ನೆಟ್ಟು ಪ್ರತಿ ಊರಿಯ ಬತ್ತನ ಗ್ರಾಹಕರ ಬತ್ತನ ಮಾತ್ರ ಇಂದು ನಡಕುಲ ತಂದೆ ಇಜಿ ನಾಡ ಸಾಧ್ಯಜಿ. ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆ ಮಾತನಾಡಿ, ಹಿಂದುಳಿದ ಪ್ರದೇಶದಂತಿದ್ದ ಪಡುಬಿದ್ರೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥವಾಗಿ ಬದಲಾದ ಬಳಿಕ ಬಹಳಷ್ಟು ಬದಲಾವಣೆಗಳು ಕಂಡು ಪಡುಬಿದ್ರೆಯ ಚಿತ್ರಣವೇ ಬದಲಾಗಿದ್ದು, ಇದೀಗ ಎಲ್ಲದಕ್ಕೂ ಮುಕುಟವಿಟ್ಟಂತೆ ನಿರ್ಮಾಣಗೊಂಡ ಈ ಅಪ್ನಾ ವಿಲೇಜ್ ಮಾರ್ಟ್ ಪಡುಬಿದ್ರೆಗೆ ಬಹುದೊಡ್ಡ ಕೊಡುಗೆ. ನಮ್ಮ ಜಿಲ್ಲೆಯ ಅದೆಷ್ಟೋ ಉದ್ಯಮಿಗಳು ಮಹಾನಗರಗಳಲ್ಲಿ ತಮ್ಮ ಉದ್ಯಮಿಗಳನ್ನು ಆರಂಭಿಸಿದ್ರೆ, ಇಲ್ಲಿ ಮಾತ್ರ 6 ಮಂದಿ ಸೇರಿ ಪಡುಬಿದ್ರೆ ಆಸುಪಾಸಿನ ಜನರಿಗೆ ಎಲ್ಲಾ ಬಗೆಯ ವಸ್ತುಗಳು ಒಂದೇ ಕಡೆಯಲ್ಲಿ ದೊರಕುವಂತಹ ವ್ಯವಸ್ಥೆ ಕಲ್ಪಿಸಿದ್ದು, ಸುಮಾರು 13,000 ಬಗೆಯ ವಿವಿಧ ಸಾಮಗ್ರಿಗಳು ಈ ಮಳಿಗೆಯಲ್ಲಿ ಕೈಗೆಟಕುವ ದರದಲ್ಲಿ ದೊರಕುವಂತೆ ಮಾಡಿರುವುದು ಈ ಸಂಸ್ಥೆಯ ನಿರ್ದೇಶಕರ ಜನಪರ ಕಾಳಜಿಯನ್ನ ಎತ್ತಿ ತೋರಿಸುವಂತಾಗಿದೆ ಎಂದರು. ಭಾಳಷ್ಟು ಹಿಂದುಳಿದಂಥ ಒಂದು ಪ್ರದೇಶ ಆಗುವಂಥ ರೀತಿಯಲ್ಲಿತ್ತು. ಚತುಷ್ಪಥ ರಸ್ತೆ ಬಂದ ನಂತರ ಒಂದು ರೀತಿಯ ಪರಿವರ್ತನೆಯನ್ನು ನಾವು ನೋಡಿದ್ದೇವೆ. ಇಡೀ ಪಡುಬಿದ್ರೆಯಲ್ಲಿ ಒಂದು ರೀತಿಯ ಹೊಸತನವನ್ನು ನಾವು ಕಂಡಿದ್ದೇವೆ. ಇವತ್ತು ಈ ಒಂದು ಸೂಪರ್ ಮಾರ್ಕೆಟ್ ಏನಿದೆ, ಇದನ್ನು ಸರ್ವಧರ್ಮದ ಪೂಜ್ಯ ಧರ್ಮ ಗುರುಗಳು ಇವತ್ತು ಆಶೀರ್ವಾದ ಮಾಡಿ, ಪ್ರಾರ್ಥನೆ ಸಲ್ಲಿಕೆ ಮಾಡಿ ಇದನ್ನು ಉದ್ಘಾಟಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ. ಅದೇ ರೀತಿಯಾಗಿ ಇದರ ಎಲ್ಲ ನಿರ್ದೇಶಕರುಗಳು ಕೂಡ ಹೆಚ್ಚಿನ ಅಂಶ ಇವತ್ತು ಎದ್ದು ಕಾಣ್ತದೆ. ಇದು ಬರೀ ಪಡುಬಿದ್ರೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಜಿಲ್ಲೆಯನ್ನು ಆಕ್ರಮಿಸುವಂಥ ಒಂದು ಶಕ್ತಿ ಇವತ್ತು ಈ ಉದ್ದಿಮೆಗೆ ಇದೆ ಅನ್ನೋದನ್ನು ಎತ್ತಿ ತೋರಿಸ್ತದೆ. ಈ ಸಂದರ್ಭ ಪಡುಬಿದ್ರೆ ಬ್ರಹ್ಮಸ್ಥಾನದ ಪಾದ್ರಿ ನಾರಾಯಣರಾವ್, ರಾಕ್ ಡಿಸೋಜಾ, ವಾಲ್ಟರ್ ನಂದಳಿಕೆ, ರೊನಾಲ್ಡ್ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.